ವಿಶ್ವದಾದ್ಯಂತ ಕೊರೋನಾ ವೈರಸ್ ಬಹು ಬೇಗನೆ ಹರಡ್ತಾ ಇದೆ. ಇದರಿಂದಾಗಿ ಜನ ಹೆಚ್ಚು ಭಯಭೀತರಾಗ್ತಾ ಇದ್ದಾರೆ. ಹಾಗಾಗಿ ಕೊರೋನಾ ವೈರಸ್ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಗಳು ಕೂಡ ನಡೀತಾ ಇದೆ. ಆದರೆ ಕudroliganesh ಅವರು ಜಾದೂ ಮೂಲಕ ವಿಶೇಷವಾಗಿ ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯ ಮಾಡ್ತಾ ಇದ್ದಾರೆ. ಕೊರೋನಾ ವೈರಸ್ ಬಗ್ಗೆ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ನೀಡ್ತಾ ಇದ್ದಾರೆ. ವಿಶ್ವದೆಲ್ಲೆಡೆ ಹಬ್ಬುತ್ತಾ ಇರುವಂತಹ ಕೊರೋನಾ ವೈರಸ್ ಯಾವುದೇ ಕ್ಷಣದಲ್ಲಿ ಮನುಷ್ಯನ ದೇಹವನ್ನು ಪ್ರವೇಶ ಮಾಡಬಹುದು. ಯಾವುದೇ ಕ್ಷಣದಲ್ಲಿ ಮನುಷ್ಯನ ದೇಹವನ್ನು ಪ್ರವೇಶ ಮಾಡುವಂತ ಈ ವೈರಸ್ಗೆ ಬಹಳ ಮುಖ್ಯವಾಗಿ ಕಾರಣ ಆಗುವುದು ಸೋಂಕಿತರು ಅಂದ್ರೆ ವೈರಸ್ ಇರುವಂತವರು ಸೀನಿದಾಗ, ಕೆಮ್ಮಿದಾಗ ಅಥವಾ ಇಂತಹ ವ್ಯಕ್ತಿಗಳು ಹೋಗಿರುವಂತ ಜಾಗದಲ್ಲಿ ವೈರಸ್ ಇದ್ದು ಅದನ್ನು ನಾವು ಮುಟ್ಟಿದಾಗ, ಇಂಥವರ ಸಂಪರ್ಕಕ್ಕೆ ನಾವು ಬಂದಾಗ ನಮ್ಮ ದೇಹಕ್ಕೂ ಈ ಕೊರೋನಾ ವೈರಸ್ ಸೇರುವಂತ ಸಾಧ್ಯತೆ ಇರ್ತದೆ. ಕೊರೋನಾ ವೈರಸ್ ನಮ್ಮ ದೇಹವನ್ನು ಸೇರದಂತೆ ಮಾಡಬೇಕಿದ್ರೆ ಒಂದು ದೊಡ್ಡ ಮುಖ್ಯವಾಗಿರುವಂತಹ ದಾರಿ ಏನು ಅಂತ ಹೇಳಿದ್ರೆ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳುವಂಥದ್ದು. ಅದರಲ್ಲಿ ಒಂದು ಹ್ಯಾಂಡ್ ಸ್ಯಾನಿಟೈಸರ್ಸ್ಗಳನ್ನು ಬಳಕೆ ಮಾಡೋದು. ನಾವು ಆದಷ್ಟು ಹೆಚ್ಚು ಹ್ಯಾಂಡ್ ಸ್ಯಾನಿಟೈಸರ್ಗಳಿಂದ ಅಥವಾ ಸಾಬೂನಿನಿಂದ ನಮ್ಮ ಕೈಗಳನ್ನು ಆಗಾಗ ತೊಳ್ಕೊಳ್ತಾ ಇದ್ರೆ ಕೊರೋನಾ ವೈರಸ್ ಹೀಗೆ ಮಾಯ. ನೆನ್ಪಿಟ್ಕೊಳ್ಳೋಣ, ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರೆ. ಅಂದ್ರೆ ರೋಗ ಬರುವುದಕ್ಕಿಂತ ರೋಗ ಬರದಂತೆ ತಡೆಗಟ್ಟುವುದೇ ನಮಗಿರುವಂತ ಅತ್ಯಂತ ಉತ್ತಮವಾಗಿರುವಂತಹ ದಾರಿ. ಹಾಗಾಗಿ ಏನ್ ಮಾಡೋಣ, ನಾವೆಲ್ಲರೂ ಕಡ್ಡಾಯವಾಗಿ ಮಾಸ್ಕ್ಗಳನ್ನು ಬಳಕೆ ಮಾಡೋಣ, ರೋಗ ಪೀಡಿತರಿಂದ ದೂರ ಇರೋಣ. ನಮಗೆ ಸೀನು ಕೆಮ್ಮು ಬಂದ್ರೆ ಅದನ್ನ ಹಾಗೆ ಕೆಮ್ಮು ಸೀನದೆ ಕರವಸ್ತ್ರವೋ ಕೈಯನ್ನು ಅಡ್ಡ ಹಿಡಿಯೋಣ. ಯಾರಿಗಾದರೂ ಶೀತ, ಜ್ವರ, ಕೆಮ್ಮು, ಉಸಿರಾಟದ ಸಮಸ್ಯೆಗಳು ಕಂಡು ಬಂದಲ್ಲಿ, ಇಂಥ ರೋಗದ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣ ವೈದ್ಯರನ್ನು ಸಂಪರ್ಕ ಮಾಡೋಣ. ಸದ್ಯಕ್ಕೆ ಸಾಮಾಜಿಕ ಸಂಪರ್ಕವನ್ನು ಕಮ್ಮಿ ಮಾಡಿಕೊಂಡು ಮನೆಯಲ್ಲಿ ಸುರಕ್ಷಿತರಾಗೋಣ. ಸ್ನೇಹಿತರೆ, ಮುನ್ನೆಚ್ಚರಿಕೆ ಕ್ರಮ ಮಾತ್ರ ನಮಗಿರುವಂತ ಏಕೈಕ ಔಷಧಿ ಅನ್ನೋದನ್ನ ನೆನಪಿಡ್ಕೊಂಡು ಈ ಮುನ್ನೆಚ್ಚರಿಕೆ ಕ್ರಮಗಳನ್ನು ತುಂಬು ಜವಾಬ್ದಾರಿಯಿಂದ ಮಾಡಿದಾಗ, ಪೂರ್ಣ ಜವಾಬ್ದಾರಿಯಿಂದ ಮಾಡಿದಾಗ ಕೊರೋನಾ ವೈರಸ್ ಅನ್ನು ಇಡೀ ಭೂಮಿಯಿಂದಲೇ ಶಾಶ್ವತವಾಗಿ ಮಾಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಸಾಧ್ಯ ಆಗುವುದು ನಮ್ಮ ಎಲ್ಲರೂ